ಪ್ರೀತಿಯ ನನ್ನ ಸ್ನೇಹಿತರೆ, ಕ್ಲಚ್ ಕುಡ್ಲ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತ. ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕರ್ನಾಟಕದ ನಿಗೂಢ ಆಭರಣ ಶೆಟ್ಟಿಹಳ್ಳಿ ಚರ್ಚ್ ಬಗ್ಗೆ ತಿಳಿಯೋಣ. ಸುಮಾರು 16 ವರ್ಷಗಳ ಹಿಂದೆ ಯುರೋಪಿಯನ್ನರು ಸಕಲೇಶಪುರ ಹತ್ತಿರದ ಶೆಟ್ಟಿಹಳ್ಳಿ ಎಂಬ ಗ್ರಾಮದಲ್ಲಿ ಹೇಮಾವತಿ ನದಿ ದಡದಲ್ಲಿ ಶೆಟ್ಟಿಹಳ್ಳಿ ಚರ್ಚ್ ಅನ್ನು ನಿರ್ಮಿಸುತ್ತಾರೆ. ಅದರ ಇನ್ನೊಂದು ಹೆಸರು ರೋಸರಿ ಚರ್ಚ್. ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಬರಗಾಲದ ಸಮಸ್ಯೆ ನೀಗಿಸಲು ಸರ್ಕಾರವು ಹೇಮಾವತಿ ನದಿಗೆ ಅಡ್ಡಲಾಗಿ ಅಣೆಕಟ್ಟು ಯೋಜನೆಯೊಂದನ್ನು ಹಮ್ಮಿಕೊಳ್ಳಲಾಗುತ್ತದೆ. ಇದರಿಂದ ಚರ್ಚ್ ಮಳೆಗಾಲದಲ್ಲಿ ಭಾಗಶಃ ನೀರಿನಲ್ಲಿ ಮುಳುಗಡೆಯಾಗುತ್ತದೆ. ಒಂದು ತೇಲುವ ಸ್ಮಾರಕದ ಥರ ಗೋಚರವಾಗುತ್ತದೆ. ಇದೊಂದು ವಾಸ್ತುಶಿಲ್ಪದ ಅಮೂಲ್ಯ ರತ್ನವಾಗಿದ್ದು, ಬ್ರಿಟಿಷ್ ಆಳ್ವಿಕೆಯ ಅವಧಿಯಲ್ಲಿ ಫ್ರೆಂಚ್ ಗೋಥಿಕ್ ಶೈಲಿಯ ವಾಸ್ತುಶಿಲ್ಪದೊಂದಿಗೆ ಅದ್ಭುತವಾಗಿ ನಿರ್ಮಾಣವಾಗುತ್ತದೆ. ಶ್ರೀಮಂತ ಮಾಲೀಕರನ್ನು ಆಕರ್ಷಿಸಲು ಬ್ರಿಟಿಷರು ಈ ಚರ್ಚ್ ಅನ್ನು ಬಳಸುತ್ತಿದ್ದರು ಎಂದು ಹೇಳಲಾಗುತ್ತದೆ. ಕಮಾನು, ಗೋಡೆಗಳು, ಕಂಬಗಳು ಕಪ್ಪು ಬೂದು ಛಾಯೆಯೊಂದಿಗೆ ಈಗಲೂ ಮನಮೋಹಕವಾಗಿ ಗೋಚರಿಸುತ್ತದೆ. ಗ್ರಾಮೀಣ ಕರ್ನಾಟಕದಲ್ಲಿರುವ ಶೆಟ್ಟಿಹಳ್ಳಿ ಎಂಬ ಗ್ರಾಮ ಸುಮಾರು ಬೆಂಗಳೂರಿನಿಂದ 200 ಕಿಲೋಮೀಟರ್ ದೂರದಲ್ಲಿದ್ದು, NH75ನಲ್ಲಿ ಹಾಸನದ ಕಡೆಗೆ ಹೋಗುವಾಗ ಶೆಟ್ಟಿಹಳ್ಳಿ ಗ್ರಾಮಕ್ಕೆ ತಿರುವು ಪಡೆಯಬೇಕು. ಸರಿಯಾದ ಮಾಹಿತಿ ಬೋರ್ಡ್ಗಳಿಲ್ಲದ ಕಾರಣ ಗೂಗಲ್ ಅಥವಾ ಜನರನ್ನು ಕೇಳುವ ಸಾಂಪ್ರದಾಯಿಕ ಶೈಲಿಯ ನಿರ್ದೇಶನವನ್ನು ಬಳಸಬೇಕಾಗುತ್ತದೆ. ಯಾರು ಈ ಪ್ಲೇಸ್ ನೋಡಬೇಕು ಅಂತ ಅನಿಸುತ್ತದೆಯೋ ಸ್ನೇಹಿತರು, ಪ್ರೀತಿ ಪಾತ್ರರ ಜೊತೆ ಸಂಜೆಯ ಕೆಲ ಸಮಯ ಇಲ್ಲಿ ಏಕಾಂತದಲ್ಲಿ ಕಳೆಯಬಹುದು. ಪ್ರಶಾಂತವಾಗಿರುವ ಈ ಪ್ರದೇಶವು ಮನಸ್ಸಿಗೆ ನೆಮ್ಮದಿಯ ಜೊತೆಗೆ ಕಣ್ಣಿಗೆ ಆನಂದವನ್ನೂ ನೀಡುತ್ತದೆ. ನನ್ನ ಕ್ಯಾಮರಾ ಕಣ್ಣುಗಳು ಈ ಮನಮೋಹಕ ಶೆಟ್ಟಿಹಳ್ಳಿ ಚರ್ಚ್ ಚಿತ್ರಣವನ್ನು ಸೆರೆ ಹಿಡಿದು ನಿಮ್ಮ ಜೊತೆ ಹಂಚಿಕೊಂಡಿರುತ್ತೇನೆ. ಇದೇ ತರಹದ ಅದ್ಭುತ ದೃಶ್ಯಗಳು ಹಾಗೂ ಮಾಹಿತಿಗಳ ಜೊತೆಗೆ ಹೊಸ ಜಾಗದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.